ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಕೇಕ್, ಕುಕ್ಕುಂಬರ್ ಜ್ಯೂಸ್ ರೆಡಿಯಾಗಿ ಅಲ್ಲಿ ನಮಗೆ ಕಾಯ್ತಾ ಇದೆ. ಈಗ ಸಲಾಡ್, ಇದು ಫ್ರೂಟ್ ಸಲಾಡ್, ಸಾಬಕ್ಕಿ ಫ್ರೂಟ್ ಸಲಾಡ್. ಸಾಬಕ್ಕಿ ಫ್ರೂಟ್ ಸಲಾಡ್. ಓಕೆ, ಈಗ 1 ಕಪ್ ಸಾಬಕ್ಕಿ, ಅದನ್ನು ಈಗ ನಾವು ಬೇಯಿಸಬೇಕು. ಇದು ನೆನೆಸಿಟ್ಟದ್ದು, 1 ಗಂಟೆ ನೆನೆಸಿಟ್ಟಿದ್ದೇನೆ. ಈಗ ಅದನ್ನು ಬೇಯಿಸ್ಕೊಳ್ಬೇಕು. ಓಕೆ, ಸೊ ಇದರಲ್ಲಿ ಬೇಯಿಸ್ಕೊಳ್ಳಿ. ನೀರೇನಾದ್ರೂ ಹಾಕಲ್ಲ, ನೀರಿನೊಟ್ಟಿಗೆನೆ ಇದು ಒಮ್ಮೆ ತೊಳೆದು ಆಮೇಲೆ ಒಳ್ಳೆ ನೀರಲ್ಲಿ ಹಾಕಿಟ್ಟು, ಸೊ ಅದರೊಟ್ಟಿಗೆನೆ ಬೇಯಿಸ್ಕೊಳ್ಳುವ. ಓಕೆ, ಅದು ನೆನೆಸಿಟ್ಟ ಕಾರಣ ಜಾಸ್ತಿ ಏನು ಹೊತ್ತು ತೆಗೆದುಕೊಳ್ಳುವುದಿಲ್ಲ. ಮತ್ತು ನಾವು ಇದಕ್ಕೆ ಸ್ವಲ್ಪ ಚೂರು ಬೆಂದಂತ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಪುನಃ ಸ್ವಲ್ಪ ಹಾಲು ಅಲ್ಲಿಗೆ ಸ್ವಲ್ಪ ದಪ್ಪ ದಪ್ಪ ಬರ್ತದಲ್ಲ. ಫ್ರೂಟ್ ಸಲಾಡ್ ಎಲ್ಲರೂ ಮಾಡ್ಕೊಳ್ತಾರೆ ಮನೆಯಲ್ಲಿ. ಇದು ಸಾಬಕ್ಕಿ ಹಾಕಿ ಅಂದರೆ ಸ್ಪೆಷಲ್ ಆಗಿದೆ. ನೀವೇ ಟ್ರೈ ಮಾಡಿದ್ದ? ಸ್ವಲ್ಪ ಐಡಿಯಾ ಹುಡುಕಿದೆ, ಅದಕ್ಕೆ ಸ್ವಲ್ಪ ನನ್ನದೇ ಆದ ಐಡಿಯಾಗಳನ್ನು ಹಾಕಿದೆ. ಓಕೆ, ಎಲ್ಲ ರೆಸಿಪೀಸ್ ಕೂಡ ನಿಮ್ದು ಹಾಗೇನೆ, ಸ್ವಲ್ಪ ಐಡಿಯಾ ತೆಗಿದ್ದೆ ಐಡಿಯಾದಲ್ಲಿ. ಮತ್ತೆ ಸ್ವಲ್ಪ ನಮ್ಮದೇ ಆದದ್ದು ಅದಕ್ಕೆ ಮಿಕ್ಸ್ ಮಾಡಿದರೆ ಅದೊಂದು ಬೇರೆನೇ ರೆಸಿಪಿ ಆಗಿ ಅಂದರೆ ಬೇರೆ ಟೇಸ್ಟ್ ಕೊಡುತ್ತೆ. ಈಗ ನಾವು ಸಾಬಕ್ಕಿಯಲ್ಲಿ ಪಾಯಸ ಎಲ್ಲ ಮಾಡ್ತಾ ಇದ್ದೇವೆ. ಸೊ ಇದನ್ನು ಟ್ರೈ ಮಾಡಿದ್ದೆ, ನೋಡುವ ಹೇಗಾಗ್ತದೆ ಅಂತ. ಸಾಬಕ್ಕಿಯಲ್ಲಿ ಇದು ಕೂಡ ಹೆಲ್ತ್ಗೆ ಒಳ್ಳೆಯದು ಸಾಬಕ್ಕಿ. ಕೆಲವೊಬ್ಬರಿಗೆ ಇದ್ರದ್ದು ಪಾಯಸ ಅಂದರೆ ಹೌದು ಭಾರಿ ಇಷ್ಟ. ಇದಕ್ಕೆ ಈಗ ಸ್ವಲ್ಪ ಹಾಲು ಹಾಕುವ. ಇದು ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ. ಸೊ ಇದರಲ್ಲೇ ಹಾಲು ಹಾಕ್ಕೊಂಡು ನಾವು ಇದು ಸ್ವಲ್ಪ ಬೇಯಿಸ್ಬೇಕು. ಹೌದು, ಅದರಲ್ಲಿ ಅದು ಸ್ವಲ್ಪ ಹಾಲಾಗ ದಪ್ಪ ದಪ್ಪ ಬರ್ತದೆ. ಮತ್ತೆ ನಾವೆಲ್ಲ ಮಿಕ್ಸ್ ಮಾಡಿದ್ರೆ ಆಯ್ತು. ಫ್ರೂಟ್ ಎಲ್ಲ ನಿಮಗೆ ಇದಕ್ಕೆ ಎಂತ ಆ್ಯಡ್ ಮಾಡಲಿಕ್ಕಿಲ್ಲ, ಶುಗರ್ ಬೇಕು. ಸೊ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿಕ್ಕೆ ಇದೆ. ಮತ್ತೆ ಫ್ರೂಟ್ಸ್ ನಿಮಗೆ ಯಾವುದು ಇಷ್ಟ ಉಂಟು ಹಾಕ್ಬೋದು. ನಾನು ವಾಟರ್ ಮೆಲನ್, ಆ್ಯಪಲ್ ಮತ್ತು ಡ್ರ್ಯಾಗನ್ ಫ್ರೂಟ್ ಮತ್ತು ಸ್ವಲ್ಪ ಡ್ರೈ ಫ್ರೂಟ್ಸು ನಿಮಗೆ ಬಾದಾಮ್, ಕಾಜು ಹಾಗೆ ಎಲ್ಲ ಹಾಕ್ಬೋದು. ನಾನು ಸ್ವಲ್ಪ ಕ್ಯಾಶು ತಂದಿದ್ದೇನೆ. ಯಾವುದು ಕೂಡ ಹಾಕ್ಬೋದು. ಪಪಾಯ, ಬನಾನಾ ಮತ್ತು ಪೊಮೊಗ್ರಾನೇಟ್ ಆ ಥರ ಯಾವುದು ಕೂಡ ಹಾಕ್ಬೋದು. ಮನೆಯಲ್ಲಿ ಯಾವ ಫ್ರೂಟ್ ಇರುತ್ತೆ ಅದನ್ನು ಹರಪ್ಪ ಅಂತ ಮಾಡಿಬಿಡುದು. ಸಾಬಕ್ಕಿ ಇರ್ತದೆ ಸಾಧಾರಣ. ಹೌದು, ಎಲ್ಲರ ಮನೆಯಲ್ಲಿ ಅಂದರೆ ಸ್ವೀಟ್ ಮಾಡುವಾಗ ಬೇಕೇ ಬೇಕು. ಹೌದು, ಇದು ಸ್ವಲ್ಪ ಬೇಗನೆ ಬೇಯ್ತದೆ. ಹೌದು, ಅದು ಕೂಡ ನೀವು ನೀರಲ್ಲಿ ನೆನೆಸಿಟ್ಟಿದ್ದೀರಿ. ಸ್ವಲ್ಪ ಸಾಫ್ಟ್ ಆಗಿ ರಪ್ಪಾಗಿ, ಇಲ್ಲದ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅಂದರೆ ಇದು ಹಾಲಲ್ಲಿ ಮಾಡಿದ್ದು ಅಂದರೆ ಯಾವ ಥರ ಬರುತ್ತೆ ಮೇಡಮ್? ಅಂದರೆ ಡ್ರೈ ಬರುತ್ತಾ? ಇಲ್ಲ, ಜಾಸ್ತಿ ಡ್ರೈ ಇಲ್ಲ, ಸ್ವಲ್ಪ ಮೀಡಿಯಮ್ ಆಗಿ ಬರ್ತದೆ. ನಾವು ಹಾಲು ಹಾಕ್ತೇವಲ್ವಾ, ಡ್ರೈ ಆದರೆ ನಾವು ಐಸ್ ಕ್ರೀಮ್ ಹಾಕಬೇಕು. ಇದಕ್ಕೆ ಐಸ್ ಕ್ರೀಮ್ ಕೂಡ ಹಾಕ್ಲಿಕ್ಕಿದೆ. ಓಕೆ, ಎಲ್ಲ ಇದರಲ್ಲಿ ಹೌದು, ನಿಮ್ದು ಸ್ಪೆಷಲ್ ಇರುತ್ತೆ. ಅದು ಒಂದೊಂದು ಐಡಿಯಾ ತೆಗೆಯುವಾಗ ಅದಕ್ಕೊಂದು ಐಸ್ ಕ್ರೀಮ್ ಹಾಕು ಅಂತ ನಾನು ಎನಿಸಿದೆ. ಸೊ ಅದು ಐಸ್ ಕ್ರೀಮ್ ಹಾಕಿ ನೋಡಿದೆ. ಸೊ ಒಳ್ಳೆ ಟೇಸ್ಟ್ ಬಂತು. ಇದು ನೋಡಿ, ಈಗ ದಪ್ಪ ದಪ್ಪ ಬರ್ತಾ ಇದೆ. ಓಕೆ, ಇಲ್ಲಿ ನಾನು ಅರ್ಧ ಲೀಟರ್ ಹಾಲು ಇಟ್ಟಿದ್ದೇನೆ. ಓಕೆ, 1 ಕಪ್ಪು ಸಾಬಕ್ಕಿ, ಅರ್ಧ ಲೀಟರ್ ಹಾಲು ಸಾಕಾಗ್ತದೆ ಅದಕ್ಕೆ. ಮತ್ತೆ ಫ್ರೂಟ್ಸ್ ಸ್ವಲ್ಪ ಸ್ವಲ್ಪ ಅರ್ಧ ನಿಮ್ಗೆ ಬೇಕಾದಷ್ಟು ಸ್ವಲ್ಪ ಜಾಸ್ತಿ ಹಾಲು ಇಷ್ಟೇ ತಗೊಳ್ಬೇಕು. ಮತ್ತೆ ಸ್ವಲ್ಪ ನಿಮ್ಗೆ ನೀರ್ ತರ ಬೇಕು ಅಂತ ಅಂದ್ರೆ ಸ್ವಲ್ಪ ಇನ್ನು ನೀರು ಮಾಡೋದು. ಏನು ದಪ್ಪನೆ ತಿನ್ಬೇಕು ಇಷ್ಟ, ಕೆಲವರಿಗೆ ಇಷ್ಟ ದಪ್ಪ ದಪ್ಪ ತಿನ್ಬೇಕು, ಐಸ್ ಕ್ರೀಮ್ ತರ ಅಂತ ಬೇಕಿದ್ರೆ ಸ್ವಲ್ಪ ದಪ್ಪ ಆಗಿ ಇಡ್ಬಹುದು. ಬಟ್ ಅದು ಈಗ ಸೆಕೆಗೆ ಸ್ವಲ್ಪ ನಮ್ಗೆ ಲಿಕ್ವಿಡ್ ತರ ಸಿಕ್ಕಿದ್ರು ಕುಡಿಲಿಕ್ಕೆಲ್ಲ ಒಳ್ಳೆದಾಗಲ್ಲ. ನೋಡಿ, ಇದು ಈಗ ನಮ್ದು ಸಾಬಕ್ಕಿ ಬೆಂದಿದೆ. ಓಕೆ, ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ನೋಡಿ, ಇದು ಈಗ ದಪ್ಪ ದಪ್ಪ ಥರ ಬಂದಿದೆ. ಹೀಗೆ ಬಂದಾಗ ಸ್ವಲ್ಪ ತಣ್ಣಗಾದ ಮೇಲೆ ನಾವು ಮಿಲ್ಕಿಗೆ ಆ್ಯಡ್ ಮಾಡಬೇಕು. ಓಕೆ, ಸೊ ಬೇರೆ ಏನೆಲ್ಲ ಟ್ರೈ ಮಾಡ್ತೀರಿ ಮೇಡಮ್ ಮನೆಯಲ್ಲಿ? ಇದೇ ಥರ ತುಂಬ ಮಾಡ್ತಾ ಇರ್ತೀನಿ. ಫ್ರೀ ಟೈಮ್ ಸಿಕ್ಕಿದಾಗೆಲ್ಲ ಮಾಡೋದು, ಯಾವುದು ಒಳ್ಳೇದಾಗ್ತದೆ ಅದನ್ನು ಇಲ್ಲಿ ಬಂದು ಮಾಡೋದು. ಮನೆಯಲ್ಲಿರುವವರಿಗೆಲ್ಲ ಚಾನ್ಸ್. ಹೌದು, ಮಾಡ್ತಾ ಇರ್ಬೋದು, ಟ್ರೈ ಮಾಡಲಿಕ್ಕೆ ಸಿಗುತ್ತೆ. ಈಗ ನಮಗೆ ಮೊಬೈಲ್ ಒಂದು ಕೈಯಲ್ಲಿದ್ದರೆ ಎಷ್ಟು ಕೂಡ ವೆರೈಟೀಸ್ ಮಾಡ್ಬೋದು. ಸ್ವಲ್ಪ ನಮ್ಮದೇ ಆದ ಐಡಿಯಾಗಳನ್ನು ಮಾಡಿದಾಗ ಅದು ಸ್ವಲ್ಪ ಬೇರೆ ರೀತಿಯಾಗಿ. ನಮ್ದು ಕೂಡ ಇದೆಲ್ಲ ರೆಸಿಪೀಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಕೂಡ ಬರುತ್ತೆ. ವೀಕ್ಷಕರಿಗೆಲ್ಲ ನೋಡಿ ತಿಳ್ಕೊಳ್ಬಹುದು. ಕೇಳ್ತಾರೆ ತುಂಬಾ ಜನ, ನನ್ನ ಫ್ರೆಂಡ್ಸ್ನವರು ಕೂಡ ನೋಡಿದವರು ಪುನಃ ಅದು ಎಪಿಸೋಡ್ ಕಲಿಸು ಅಂತ. ಮೊನ್ನೆ ಒಬ್ರು ಹೇಳಿದ್ರು, ಬನ್ಸ್ ಮಾಡಿದ ಎಪಿಸೋಡ್ ನನಗೆ ಕಲಿಸು ಮಾಡ್ಲಿಕ್ಕಿದೆ ಅಂತ. ಮಾಡಿದ್ರಂತೆ, ಒಳ್ಳೆ ಬಂತ ಹೇಳಿದ್ರು.
ಅಂದ್ರೆ ನಾವು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳ್ಕೊಡ್ತೇವೆ. ಮತ್ತೆ ಸ್ವಲ್ಪ ಈಸಿಯಾಗಿ, ನಾನಂತೂ ತುಂಬಾ ಸ್ವಲ್ಪ ಹಾರ್ಡ್ ಇದ್ದದನ್ನು ಸ್ವಲ್ಪ ಲೈಟಾಗಿ ಅದನ್ನು ಚೇಂಜಸ್ ಮಾಡಿ, ಅಡುಗೆ ಯಾರಿಗೆಲ್ಲ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹೌದು ಈಸಿಯಾಗಿ ನೋಡ್ಕೊಳ್ಳೋದು. ನನ್ಗೂ ಬೇಗ ಬೇಗ ಆಗ್ಬೇಕು, ತುಂಬಾ ರಾಮಾಯಣ ಹೇಳಿಲಿಕ್ಕಿಲ್ಲ, ಬೇಗ ಬೇಗ ಮಾಡಿ ತಿನ್ಬೇಕು. ಇದೀಗ ತಣ್ಣಗೆ ಆಗಿದೆ. ಈಗ ನೋಡಿ ಇಲ್ಲಿ ನಾವು ಫ್ರೂಟ್ಸ್ ಹೇಳಿದೆ, ಡ್ರ್ಯಾಗನ್ ಒಂದು ಅರ್ಧ ಕಪ್ ಕೂಡ 2 ಕಲರ್ಸ್ ಬರುತ್ತಲ್ಲ ಮೇಡಮ್, ಒಂದು ವೈಟ್ ಇನ್ನೊಂದು ರೆಡ್ ಕಲರ್ ಬರುತ್ತೆ. ಒಂದು ಕಪ್ ಡ್ರ್ಯಾಗನ್, ಒಂದು ಕಪ್ ವಾಟರ್ ಮೆಲನ್. ಅದೇ ಫ್ರೂಟ್ಸ್ ಎಲ್ಲ ನಿಮ್ಗೆ ಯಾವುದು ಬೇಕು ಅದು ಹಾಕ್ಬೋದು. ಒಂದು ಕಪ್ ಆ್ಯಪಲ್, ಇದಕ್ಕೆ ಬನಾನಾ ಕೂಡ ಹಾಕ್ಬೋದು. ಬನಾನಾ ಹಾಕಿದ್ರೆ ಸ್ವಲ್ಪ ಇನ್ನೂ ಕೂಡ ಹೌದು ಚೆನ್ನ ಒಳ್ಳೆ ಬರುತ್ತೆ ಫ್ಲೇವರ್. ಸ್ವಲ್ಪ ಕ್ಯಾಶ್ಯೂ ಹಾಕಿದ್ದೇನೆ, ಬೇರೆ ಬಾದಾಮ್ ಪಿಸ್ತಾ ಆ ಥರ ಎಲ್ಲ ಹಾಕ್ಬೋದು ನೀವು, ದ್ರಾಕ್ಷಿ ಕೂಡ ಹಾಕ್ಬೋದು, ಲಾಸ್ಟಿಗೆ ಹಾಕಬೇಕು ಅದು. ಈಗ ಸಕ್ಕರೆ ಇಲ್ಲಿಗೇನೆ ಹಾಕಬೇಕು, ಒಂದು ಅರ್ಧ ಕಪ್ ಹಾಕ್ತೇನೆ ನಾನು. ಓಕೆ, ಆಲ್ರೆಡಿ ಫ್ರೂಟ್ಸ್ ಅಲ್ಲಿ ಇರುತ್ತೆ ಸಕ್ಕರೆ. ಹೌದು, ಬೇಡ ಅಂದರೆ ಕೆಲವರಿಗೆ ಬೇಡ ಅಂತ ಅನಿಸಿದ್ರೆ ಸಾಕು ಅಂತ. ನೆಕ್ಸ್ಟ್ ನೀವು ಐಸ್ ಕ್ರೀಮ್ ಕೂಡ ಆ್ಯಡ್ ಮಾಡ್ತಾ ಇದ್ದೆ. ಹೌದು, ಅದು ಸ್ವಲ್ಪ ಅದು ಸಕ್ಕರೆ ಹಾಕಿದ್ರೆ ಅದು ಸ್ವಲ್ಪ ಟೇಸ್ಟ್ ಒಳ್ಳೆ ಬ್ಯಾಲೆನ್ಸ್. ಹೌದು. ಈಗ ಇದಕ್ಕೆ ನಾವು ಬೇಯಿಸಿದಂಥ ಸಾಬಕ್ಕಿ ಹಾಕೊಳ್ತೀನಿ. ಟೆಕ್ಸ್ಚರ್ ಅಂದ್ರೆ ಈ ತರ ಬರುತ್ತೆ. ಹೌದು, ಇನ್ನು ಸ್ವಲ್ಪ ಹಾಲು ಹಾಕುವಾಗ ಈಗ ನಿಮ್ಗೆ ಈ ತರ ತಿನ್ಬೇಕಂತ ಅನಿಸಿದ್ರೆ ಡೈರೆಕ್ಟ್ ಆಗಿ, ಯಾಕಂದ್ರೆ ಹಾಲು ಸ್ವಲ್ಪ ಸಾಬಕ್ಕಿ ನಾವು ಬೇಯಿಸುವಾಗ ಹಾಕಿದ್ದೇವೆ, ಸೊ ಇಷ್ಟನ್ನೇ ತಿನ್ಬೋದು. ಈಗ ನಾವು ಇದಕ್ಕೆ ಹಾಲು ಹಾಕುವ. ಓಕೆ, ಸ್ವಲ್ಪ ಜಾಸ್ತಿ ನಿಮಗೆ ಲಿಕ್ವಿಡ್ ಬೇಕಂತಾದ್ರೆ ಜಾಸ್ತಿನೇ ಹಾಕ್ಕೊಳ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೆಕೆಗೆ ಸ್ವಲ್ಪ ನಮಗೆ ಲಿಕ್ವಿಡ್ ಕುಡಿಲಿಕ್ಕೆ ಸಿಕ್ಕಿದ್ರೆ ಒಳ್ಳೇದಾಗ್ತದಲ್ಲ. ಇದನ್ನ ಮತ್ತೆ ನಾವು ಫ್ರಿಜ್ ಅಲ್ಲಿ ಇಟ್ಟು ಕೂಡ ತಿನ್ಬಹುದು. ಫ್ರಿಜ್ ಅಲ್ಲೇ ಇಡಬೇಕು, ಅದು ಸ್ವಲ್ಪ ಕೋಲ್ಡ್ ಆಗಬೇಕು. ಮಾತ್ರ ನಾನು ಹಾಲು ಬಿಸಿ ಮಾಡಿ ಕೋಲ್ಡ್ ಮಾಡಿ ಇಟ್ಟಿದ್ದೇನೆ. ಓಕೆ, ಸೊ ಹಾಗೆ ನಮಗೆ ಈಗ ಸಬ್ಜಾ ಇದೊಂದು 2 ಸ್ಪೂನ್ ಹಾಕ್ತೀನಿ. ಓಕೆ, ಇನ್ನು ಯಾರಾದ್ರೂ ಮನೆಗೆ ಗೆಸ್ಟ್ ಬಂದ್ರೆ ಇದನ್ನ ಮಾಡಿ ಕೊಡ್ಬೇಕು ಪಕ್ಕಾಗಿ ಮಾಡಿ ಹೇಳ್ತಾರೆ, ಇದು ಎಲ್ಲಿಂದಪ್ಪ ಈ ಥರ ಸ್ಪೆಷಲ್ ಅಂತ. ಈಗ ನಾವು ಇದಕ್ಕೆ ಹಾಕ್ಬೇಕಾಗಿರೋದು ಐಸ್ ಕ್ರೀಮ್. ಐಸ್ ಕ್ರೀಮ್ ಬೇಕು ನಿಮಗೆ? ಹೌದು, ನನಗೆ ಐಸ್ ಕ್ರೀಮ್ ಕೊಡಿ. ನೋಡಿ ಇದನ್ನು ಹಾಕ್ತೀನಿ. ನಿಮಗೆ ಯಾವ ಫ್ಲೇವರ್ ಕೂಡ ನೀವು ಹಾಕ್ಬೋದು. ಓಕೆ, ವೆನಿಲಾ, ಸ್ಟ್ರಾಬೆರಿ ಯಾವುದು ಬೇಕು ಅದನ್ನು ಹಾಕಿದರೆ ಆಯ್ತು. ಓಕೆ, ವೆನಿಲಾ ಫ್ಲೇವರ್ ಹಾಕಿದ್ರೆ ಎಲ್ಲದಕ್ಕೂ ಕೂಡ ಅದು ಮ್ಯಾಚ್ ಆಗುತ್ತೆ. ಹೌದು, ಅದಕ್ಕೆ ಇದಕ್ಕೆ ನಾನು ವೆನಿಲಾನೇ ಹಾಕಿರೋದು. ಐಸ್ ಕ್ರೀಮ್ ಎಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡುವ. ಅದರಲ್ಲಿ ಸ್ವಲ್ಪ ನಾವು ಸಕ್ಕರೆ ಹಾಕಿದ್ದೇವೆ, ಅದೆಲ್ಲ ಮಿಕ್ಸ್ ಆಗಬೇಕು. ಅದೇ ಸಕ್ಕರೆ ಬೇಡದಿದ್ರೆ ಸ್ಕಿಪ್ ಮಾಡ್ಬೋದು, ಯಾಕಂದ್ರೆ ಫ್ರೂಟ್ಸ್ ಸಿಹಿಯಾಗಿರ್ತದೆ, ಸಾಕಾಗ್ತದೆ. ಅದೇ ಅಂದ್ರೆ ಕೆಲವು ಡಯಟ್ ಕಾನ್ಶಿಯಸ್ ಇರ್ತಾರಲ್ಲ ಅಂತವರೆಲ್ಲ ಸ್ಕಿಪ್ ಮಾಡ್ಕೊಳ್ಬಹುದು. ನನಗೆ ಫ್ರೂಟ್ ಸಲಾಡ್ ಅದು ಸ್ವಲ್ಪ ಸಿಹಿ ಬೇಕು. ಓಕೆ, ಸಿಹಿ ಸ್ವಲ್ಪ ಜಾಸ್ತಿ. ಸೊ ನಾನು ಏನು ಮಾಡಿದ್ರೆ ಸಿಹಿ ಸ್ವಲ್ಪ ಜಾಸ್ತಿನೇ ಇರ್ತದೆ. ಈಗ ನಮ್ಮದು ಫ್ರೂಟ್ ಸಲಾಡ್ ರೆಡಿ ಆಗಿದೆ. ನಾವಿನ್ನು ಗ್ಲಾಸಿಗೆ ಹಾಕುವಾಗ ಅದರ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕಲಿಕ್ಕೆ. ಹಾಗಾದ್ರೆ ಸರ್ವ್ ಮಾಡ್ಕೊಳ್ಳಿ. ಹೌದು, ಈಗ ಸರ್ವ್ ಮಾಡುವ. ನಮ್ಮದು ಸಾಬಕ್ಕಿ ಫ್ರೂಟ್ ಸಲಾಡ್ ರೆಡಿ ಆಗಿದೆ. ಸರ್ವ್ ಮಾಡುವ. ಈ ಶೆಕೆಗೆ ನೋಡುವಾಗಲೇ ಅಲ್ಲ ತಿನ್ನುವ ಅಂತ. ಸೆಕೆಗೆ ಎಷ್ಟು ಇಂಥದ್ದು ಮಾಡಿ ಮನೆಯಲ್ಲಿ ಫ್ರಿಜ್ ಅಲ್ಲಿ ಐಸ್ ಕ್ರೀಮ್ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು ರೆಡಿ ಇರ್ತದೆ. ಈಗ ಇದಕ್ಕೆ ಮೇಲೆ ಸ್ವಲ್ಪ ಐಸ್ ಕ್ರೀಮ್ ಹಾಕು. ಐಸ್ ಕ್ರೀಮ್ ಸ್ವಲ್ಪ ಮೇಲ್ಗಡೆಯಿಂದ ಹಾಕಿದ್ರೆ ಆಯಿತು. ತಂಪಾದ ಸಾಬಕ್ಕಿ ಫ್ರೂಟ್ ಸಲಾಡ್ ರೆಡಿ ಆಗಿದೆ. ಓಕೆ, ಇದು ತುಂಬ ಈಸಿ ಕೂಡ ಮತ್ತು ಟೇಸ್ಟ್ ಕೂಡ ಹಾಗೇನೆ ಇರ್ಬೋದು, ಯಾಕಂದರೆ ನೋಡುವಾಗಲೇ ಖುಷಿ ಆಗ್ತಾ ಉಂಟು ಇದನ್ನು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಇದನ್ನು ನೋಡುವಾಗಲೇ ತುಂಬಾ ಖುಷಿ ಆಗುತ್ತೆ, ಯಾಕಂದರೆ ಟೇಸ್ಟ್ ಇನ್ನು ಹೇಗಿರ್ಬೋದು
ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ನೋಡ್ಕೊಂಡು ಬನ್ನಿ. ಸಾಬಕ್ಕಿ ಫ್ರೂಟ್ ಸಾಲಡ್ ತಯಾರಿಸುವ ವಿಧಾನ. ಮೊದಲಿಗೆ ನೆನೆಸಿದ ಸಾಬಕ್ಕಿಯನ್ನು 5 ನಿಮಿಷ ಹಾಲು ಹಾಕಿ ಬೇಯಿಸಿ. ಇನ್ನೊಂದೆಡೆ 1 ಕಪ್ ಡ್ರ್ಯಾಗನ್ ಫ್ರೂಟ್ಗೆ 1 ಕಪ್ ಕಲ್ಲಂಗಡಿ ಹಣ್ಣು, 1 ಕಪ್ ನಷ್ಟು ಸೇಬು, ಗೋಡಂಬಿ ಚೂರುಗಳು, ಅರ್ಧ ಕಪ್ ಸಕ್ಕರೆ ಹಾಕಿ ಬೆರೆಸಿಕೊಳ್ಳಿ. ನಂತರ ಬೇಯಿಸಿ ತಣ್ಣಗಾಗಿಸಿದ ಸಾಬಕ್ಕಿಯನ್ನು ಸೇರಿಸಿ ಬೇಕಾಗುವಷ್ಟು ಹಾಲು, ನೆನೆಸಿದ ಕಾಮಕಸ್ತೂರಿ ಬೀಜ, ಐಸ್ ಕ್ರೀಮ್ ಹಾಕಿ ಬೆರೆಸಿಕೊಳ್ಳಿ. ಈಗ ಸಾಬಕ್ಕಿ ಫ್ರೂಟ್ ಸಾಲಡ್ ಸವಿಯಲು ಸಿದ್ಧ. ಮೇಡಮ್, ಸಮ್ಮರ್ ಸೀಸನಿಗಂತೂ 2 ಬೇಕಾದ ಐಟಮ್ಸ್ ಅಂದರೆ ರೆಸಿಪೀಸ್ ಅನ್ನೇ ಹೇಳಿಕೊಟ್ಟಿದ್ದೀರಿ. ಫಸ್ಟಿಗೆ ಯಾವುದು ಟ್ರೈ ಮಾಡುವ? ಜ್ಯೂಸ್ ಕುಡಿಯುವ? ನೀವು ಕೂಡ ಕುಡೀರಿ ಮ್ಯಾಮ್. ಓಕೆ, ಒಳ್ಳೆಯದಾಗುತ್ತೆ. ಅದರ ಲೆಮನ್ ಕೂಡ ಹಾಕಿದ್ದೀರಿ, ಅದರ ಫ್ಲೇವರ್ ಜೊತೆ ಈ ಕುಕುಂಬರ್ ಇದು ಫ್ಲೇವರ್ ಕೂಡ ಅದು ಒಳ್ಳೆ ಸಿಗುತ್ತೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಪ್ಲಸ್ ನೀವು ಅದು ಶುಂಠಿ ಹಾಕಿದ್ದೀರಿ, ಸಬ್ಜಾ ಹಾಕಿದ್ದೀರಿ, ಎಲ್ಲ ಹೆಲ್ದಿ ಕೂಡ. ಪ್ಲಸ್ ಈ ನಮ್ಮ ಸೀಸನ್ಗೆ ಶೆಕೆಗೆ ತುಂಬ ಹೇಳಿ ಮಾಡಿಸಿದ್ದು ಅಂತ ಹೇಳ್ತಾರಲ್ಲ, ಆ ಥರ ಇದೆ. ಓಕೆ, ಸೂಪರ್ಬ್ ಆಗಿದೆ. ನೆಕ್ಸ್ಟ್ ಇದು ಸಬ್ಬಕ್ಕಿ ಫ್ರೂಟ್ ಸಲಾಡ್. ಐಸ್ ಕ್ರೀಮ್ ಅಂದರೆ ಎಲ್ಲರಿಗೆ ಇಷ್ಟ. ಇದು ನಮ್ಮದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ತಿಂದಾಗಿದೆ. ಸೂಪರ್ಬ್ ಆಗಿದೆ. ಮಿಲ್ಕ್ ಅಂದರೆ ಸಬ್ಬಕ್ಕಿ ಒಳ್ಳೆ ಫ್ಲೇವರ್, ಅಂದರೆ ಬೆಂದಿದೆ, ಅದ್ರ ಜೊತೆ ಮಿಕ್ಸ್ ಆಗಿ ಅಷ್ಟೇನು ಗೊತ್ತಾಗಲ್ಲ, ಬಟ್ ಫ್ರೂಟ್ಸ್ ಜೊತೆ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸೂಪರ್ಬ್ ಆಗಿದೆ ಮೇಡಮ್, 2 ಕೂಡ ಇಷ್ಟ ಆಯಿತು. ಇದಂತೂ ನಾನಿವತ್ತು ಮನೇಲಿ ಹೋಗಿ ಖಂಡಿತ ಟ್ರೈ ಮಾಡ್ತೇನೆ. ನಿಮ್ಗೆ ಹೇಗೆ ಅನಿಸ್ತು ನಮ್ಮ ಜೊತೆ ಇವತ್ತು ಕಿಚನಲ್ಲಿ? ಸ್ವಲ್ಪ ಸೆಕೆಗೆ ಬೇಕಾದ್ದು ಹೇಳಿಕೊಟ್ಟು ಇವತ್ತು ನಮ್ಮ ವೀಕ್ಷಕರಿಗೆ. ಸೊ ಸಿಂಪಲ್ ಆಗಿ ಈಸಿಯಾಗಿ ಕೊಡದೆ ಕ್ವಿಕ್ ಆಗಿ ಮಾಡ್ಕೊಳ್ಬೋದು ನಾವು. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಸೊ ಹೀಗೇನೆ ಬಂದು ಒಳ್ಳೊಳ್ಳೆ ಕ್ವಿಕ್ ಆಗಿರೋ ರೆಸಿಪೀಸ್ ಹೇಳಿಕೊಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೀಕ್ಷಕರೇ, ಹಬ್ಬ ಸೆಕೆ ಅಂತೂ ತುಂಬಾ ಇದೆ. ಈ ಸಮ್ಮರ್ ಸೀಸನ್ಗೆ ಇದು 2 ರೆಸಿಪೀಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.